ಶಿವಮೊಗ್ಗದ ಈದ್ ಮಿಲಾದ್ ಮೆರವಣಿಗೆ ಗಲಭೆ ವಿಚಾರಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ವಾಗ್ಮಿ ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದಿರುವುದು ಅತ್ಯಂತ ದುರದೃಷ್ಟಕರ ಘಟನೆಯಾಗಿದೆ. ಅಲ್ಲಿ ಇಂತಹ ಘಟನೆಗಳು ನಡೆಯುತ್ತಲೇ ಇರ್ತವೆ. ಕೈಯಲ್ಲಿ ತಲವಾರ್ ಹಿಡಿದು ವಿಕೃತ ನೃತ್ಯ ಮಾಡಿ ಹಿಂದೂಗಳನ್ನ ಪ್ರಚೋದಿಸ್ತಾ ಇದ್ರು. ಬೀದಿಗಳಲ್ಲಿ ವಿವಾದಾತ್ಮಕ ಬ್ಯಾನರ್ಗಳನ್ನ ಕೂಡ ಅಳವಡಿಕೆ ಮಾಡ್ತಾ ಇದ್ರು. ಹಿಂದೂಗಳು ಪ್ರಚೋದನೆಯಾಗದ್ದನ್ನ ಕಂಡು ಕಲ್ಲೆಸೆದ ಘಟನೆ ನಡೆದಿದೆ. ಕಿಡಿಗೇಡಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಲ್ಲೆಸೆದಿದ್ದಾರೆ. ಪ್ರತಿ ಬಾರಿ ಹಿಂದೂಗಳ ಮೇಲೆಯೇ ಗೂಬೆ ಕೂರಿಸ್ತಾ ಇದ್ರು. ಈ ಘಟನೆಯಲ್ಲಿ ತಪ್ಪಿತಸ್ಥರು ಯಾರು ಎಂಬುದು ಗಮನಕ್ಕೆ ಬಂದಿದೆ ಎಂದರು. ಮಸೀದಿಯ ಮುಂಭಾಗ ಹಸಿರು ಅಖಂಡ ಭಾರತ ಮತ್ತು ಕೆಲ ಪೋಸ್ಟರ್ಗಳನ್ನ ನಾನೇ ನೋಡಿದ್ದೇನೆ. ಔರಂಗಜೇಬ ಅಖಂಡ ಸಾಮ್ರಾಜ್ಯವನ್ನ ಕಟ್ಟಿದೆ ಎಂದು ಪೋಸ್ಟರ್ನಲ್ಲಿ ಬಿಂಬಿಸಲಾಗಿತ್ತು. ಅಖಂಡ ಭಾರತ ಮತ್ತೆ ಆಗೋದಾದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಕಾಲದಲ್ಲಿ ಎಂದು ನುಡಿದರು. ಯಾರು ಗೃಹ ಸಚಿವರು ಇರ್ತಾರೋ ಅವರು ತಮ್ಮ ಸರ್ಕಾರದಲ್ಲಿರುವಂತಹ ಈ ಪೊಲೀಸರನ್ನ ಅವರು ಕಾಪಾಡುವಂತ ಪ್ರಯತ್ನ ಮಾಡಬೇಕು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಗಲಾಟೆ ನಡೆದಿರೋದು. ದಯವಿಟ್ಟು ಇದನ್ನ ಹಿಂದೂ ಮುಸ್ಲಿಂ ಗಲಾಟೆ ಅಂತ ನೀವು ತರುವಂತ ಪ್ರಯತ್ನ ಮಾಡಬೇಡಿ. ಹಿಂದೂಗಳು ಈ ಚಿತ್ರದಲ್ಲೇ ಇಲ್ಲ. ಹಿಂದೂಗಳು ಚಿತ್ರದಲ್ಲಿಲ್ಲ ಅನ್ನೋ ಕೋಪಕ್ಕೋಸ್ಕರವೇ ಅವರು ಹಿಂದೂಗಳ ಮನೆ ಮೇಲೆ ದಾಳಿ ಮಾಡಿದ್ರು. ಹಿಂದೂಗಳ ಅಂಗಡಿ ಮುಂಗಟ್ಟುಗಳನ್ನ ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ನಿಲ್ಲಿಸಿದಂತ ಗಾಡಿಗಳ ಮೇಲೆ ದಾಳಿ ಮಾಡಿದ್ರು. ಕೊನೆಗೆ ಏನೂ ಆಗ್ಲಿಲ್ಲ ಅಂತಂದಾಗ ಪೊಲೀಸರ ಮೇಲೆ ಅವರು ಇಟ್ಟಿಗೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ಎಲ್ಲಿವರೆಗೂ ಅಂದ್ರೆ ಸ್ವತಃ ಎಸ್ಪಿಗೂ ಏಟ್ ಬಿತ್ತು ಅಂತ ಕೆಲವರು ಗ್ರೌಂಡ್ ರಿಪೋರ್ಟ್ ಕೊಟ್ಟವ್ರು ಹೇಳ್ತಿದ್ರು. ಅದಾದ ನಂತರ ಸ್ವತಃ ಎಸ್ಪಿಯೇ ಲಾಠಿ ಇಟ್ಕೊಂಡು ಬರಬೇಕಾದಂತ ಪರಿಸ್ಥಿತಿ ಬಂತು. ಅಷ್ಟಾದ್ರೂ ಕೂಡ ಪೊಲೀಸರಿಗೆ ಹೊಡೆಯುವಂತ ಈ ಪ್ರಕ್ರಿಯೆ ಇದೆಯಲ್ಲ ಅದು ನಡೀತಾ ಇರೋದ್ರಿಂದ ನನಗಂತಂದ್ರೆ ಸರ್ಕಾರ ಮಧ್ಯಪ್ರವೇಶಿಸಬೇಕಿತ್ತು, ಸರಿಯಾದ ಪಾಠವನ್ನು ಕಲಿಸಬೇಕಿತ್ತು. ಆದ್ರೆ ಈ ಸರ್ಕಾರ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ಯಾಕೆ ಅಂತಂದ್ರೆ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಪ್ರಕರಣದಲ್ಲಿ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡಲಿಕ್ಕೆ ಅಂತ ಹೋದವ್ರನ್ನ ಜೈಲಿಗೆ ಹಾಕಿದ್ರೆ ಅವರನ್ನು ಬಿಡಿಸೋದು ಹೇಗೆ ಅಂತ ಪತ್ರ ಬರೀತಾರೆ ಗೃಹ ಸಚಿವರು ಅಂತಂದ್ರೆ ಪೊಲೀಸರ ಮೊರಾಲ್ ಉಳಿಸೋದು ಹೇಗೆ, ಅವರ ಆತ್ಮಸ್ಥೈರ್ಯವನ್ನ ಕಾಪಾಡೋದು ಹೇಗೆ ಅನ್ನುವಂತ ಪ್ರಶ್ನೆ ಈ ಸರ್ಕಾರದಿಂದ ಅದರ ಎಕ್ಸ್ಪೆಕ್ಟೇಷನ್ ಇಲ್ಲ. ಸಿದ್ದರಾಮಯ್ಯನವರು ನೋಡಿ 10,000 ಕೋಟಿ ರೂಪಾಯಿಗೆ ನಾವು ಮುಸಲ್ಮಾನರಿಗೆ ಕೊಡುವ ನಿಧಿಯನ್ನ ಏರಿಸೋದೇ ನನ್ನ ಗುರಿ ಅಂತಾರೆ ಅಧಿಕಾರಾವಧಿ ಮುಗಿಯೋಕ್ಕಿಂತ ಮುಂಚೆ. ನೀವು ಪ್ರಿಯಾಂಕ್ ಖರ್ಗೆ ನೋಡಿದ್ರೆ ಯಾರು ಫ್ಯಾಕ್ಟ್ ಚೆಕರ್ ಅಂತ ತಾನು ಕರ್ಕೊಳ್ತಾನೋ ಜುಬೇರ್, ಅವನನ್ನ ಚೀಫ್ ಅಂತ ಕರೀತಾರೆ ಪ್ರಿಯಾಂಕ್ ಖರ್ಗೆ. ಅವನನ್ನು ಕರೆದು ಅವನು ಹೇಳದಂತೆ ಇಲ್ಲ ಎಲ್ಲ ನಡೆಯುತ್ತೆ ಅಂತ ಹೇಳುವಂತ ಮಾತುಗಳನ್ನ ಪ್ರಿಯಾಂಕ್ ಖರ್ಗೆ ಆಡ್ತಾರೆ. ಜಮೀರ್ ಯಾರು ಜೈಲಿಗೆ ಹೋಗ್ತಾರೋ ಈ ತರದ ಪುಂಡ ಕೃತ್ಯಗಳನ್ನು ಮಾಡಿ ಅಂತ ಮುಸಲ್ಮಾನರು ಹೊರಗಡೆ ಬಂದ ಮೇಲೆ ಹಾರ ಹಾಕ್ತಾರೆ. ಅವ್ರಿಗೆ ಬೇಕಾಗಿರುವಂತ ಹಣಕಾಸಿನ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಇಡೀ ಸರ್ಕಾರ ವ್ಯವಸ್ಥೆ ನಿಂತಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ್ರು ಈ ಸರ್ಕಾರ ಬಂದಿರೋದೇ ಮುಸಲ್ಮಾನರ ಸಹಕಾರದಿಂದಾಗಿ ಅಂತ. ಅಂದ್ರೆ ಏನರ್ಥ? ಹೋಗ್ಲಿ, ನೀವು ಹಿಂದೂಗಳನ್ನು ಇದೇ ರೀತಿ ನೋಡ್ತೀರಾ ಅಂತಂದ್ರೆ ನಾವು ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂತಾನೆ ಬಂದವರು. ನೀವು PFI ಮೇಲಿನ ಕೇಸುಗಳನ್ನ ಹೊರಗೆ ತೆಗೆದುಕೊಂಡು ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳುವಂತ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮುಸಲ್ಮಾನರು ಏನ್ ತಿಳ್ಕೊಳ್ಬೇಕು ಹೇಳಿ?